ಯೋಗ ಅನ್ನೋದೊಂದು ಸ್ಕಿಲ್ ಕೂಡ. ಸ್ಕಿಲ್ ಅಲ್ಲಿ 3 ವಿಭಾಗಗಳಿವೆ. ಅದು ಒಂದು ಜ್ಞಾನ ಶಕ್ತಿ, ಒಂದು ಭಕ್ತಿ ಶಕ್ತಿ, ಮತ್ತೊಂದು ಕರ್ಮ ಶಕ್ತಿ. ಜ್ಞಾನ ಶಕ್ತಿ ಅಂದ್ರೆ ಇಂಟೆಲೆಕ್ಚುಯಲ್ ಪವರ್, ಭಕ್ತಿ ಅಂದ್ರೆ ನಮ್ದು ವಿಸ್ಡಮ್, ಡಿವೈನ್ ಪವರ್, ಮತ್ತೊಂದು ಇದು ಕರ್ಮಶಕ್ತಿ ಅಂದ್ರೆ ನಮ್ಮ ಆಕ್ಷನ್ ಅಥವಾ ಬಿಹೇವಿಯರಲ್ ಪವರ್ ಅಂತ ಹೇಳ್ತೇವೆ. ಈ 3 ಕೂಡ ಯಾವತ್ತು ಬ್ಯಾಲೆನ್ಸ್ ಆಗಿರಲ್ಲ, ನಮ್ಮ ಬಾಡಿಯಲ್ಲಿ ಹಲವಾರು ಟೈಪ್ಸ್ದು ಇದು ಆತಂಕ ಉಂಟಾಗುತ್ತೆ. ಆ ಆತಂಕ ಉಂಟಾದಾಗ ನಾವು ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬಹುದು, ಒಂದು ಸಮಚಿತ್ತವಾಗಿರಬೇಕು. ಹೌದು, ಇದನ್ನು ಹೇಗೆ ಬ್ಯಾಲೆನ್ಸ್ ಮಾಡುವುದು ಅನ್ನೋದು ನಾವು ಯೋಗದ ಮೂಲಕ ಕಲಿತೀವಿ. ಆದ್ರೆ ಈ ಯೋಗ ಚಿಕಿತ್ಸೆ ಏನಂದ್ರೆ, ಯೋಗ ಚಿಕಿತ್ಸೆಯನ್ನು ಕಾಂಪ್ಲಿಮೆಂಟರಿ ಮತ್ತು ಇಂಟಗ್ರೇಟಿವ್ ಮೆಡಿಸಿನ್ ಅಂತ ಕರಿತೀವಿ. ಇದನ್ನ ಆಯುರ್ವೇದದ ಜೊತೆಗಾಗ್ಲಿ ಅಥವಾ ಹೋಮಿಯೋಪತಿ, ನ್ಯಾಚುರೋಪತಿ ಮತ್ತೆ ಮಾಡರ್ನ್ ಮೆಡಿಸಿನ್ ಜೊತೆಗೆ ಹೊಂದಿಕೊಂಡು ಹೋಗುವಂತದ್ದನ್ನು ಯೋಗ ಥೆರಪಿ ಅಥವಾ ಯೋಗ ಚಿಕಿತ್ಸೆ ಅಂತ ಹೇಳ್ತಾರೆ. ಇವತ್ತಿನ ಎಲ್ಲ ಏನು ಔಷಧಿ ಅಥವಾ ಚಿಕಿತ್ಸೆಯ ಒಳಗಡೆ ಕೂಡ ಇದನ್ನು ಜೋಡಿಸಿಕೊಳ್ಳಬಹುದು. ಎಲ್ಲರೂ ಕೂಡ ಇದನ್ನು ಸಜೆಸ್ಟ್ ಮಾಡ್ತಾರೆ, ಯೋಗ ಮಾಡಿ ಅಂತ.